ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರುವ ರಾಜೀವ್ ಗಾಂಧಿ ವಸತಿ ಯೋಜನೆಯಡಿ ಮನೆ ನಿರ್ಮಾಣಕ್ಕೆ ಅಡಿಕಲ್ಲು ಹಾಕಿರುವುದು ಅಥವಾ ಮನೆ ನಿರ್ಮಾಣ ಕಾಮಗಾರಿ ಆರಂಭ ಆಗಿ ವಿವಿಧ ಕಾರಣದಿಂದ ಅಪ್ಲೋಡ್ ಆಗದೆ ಬ್ಲಾಕ್ ಆಗಿದ್ದಲ್ಲಿ ಸಂಬಂಧಪಟ್ಟ ಪಿಡಿಒಗಳು ಪರಿಶೀಲನೆ ನಡೆಸಿ ಕ್ರಮ ಕೈಗೊಳ್ಳಬೇಕು ಎಂದು ವಸತಿ ಮತ್ತು ನಗರಾಭಿವೃದ್ಧಿ ಸಚಿವ ಯುಟಿ ಖಾದರ್ ಹೇಳಿದರು. ಅವರು ಮಂಗಳೂರು ಸರ್ಕ್ಯೂಟ್ ಹೌಸ್ನಲ್ಲಿ ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿದರು. ಸೆಪ್ಟೆಂಬರ್ 25ರಿಂದ 15 ದಿನಗಳ ಕಾಲ ಅರ್ಹ ಫಲಾನುಭವಿಗಳ ಮನವಿಯ ಮೇರೆಗೆ ಪಿಡಿಒಗಳು ಪರಿಶೀಲನೆ ನಡೆಸಲು ಅವಕಾಶವಿರುತ್ತದೆ ಎಂದರು. ಕಳೆದ ಕೆಲ ವರ್ಷಗಳಿಂದ ವಿವಿಧ ತಾಂತ್ರಿಕ ಕಾರಣಗಳಿಂದ ವಸತಿ ನಿಗಮ ಯೋಜನೆಯಡಿ ಅರ್ಧಕ್ಕೆ ಬ್ಲಾಕ್ ಆಗಿದ್ದ ಅರ್ಜಿಗಳಿಗೆ ನಿಗಮದ ವೆಬ್ಸೈಟ್ ಮೂಲಕ ಅಪ್ಲೋಡ್ ಮಾಡಲು ಸೆಪ್ಟೆಂಬರ್ 20ರವರೆಗೆ ಕಾಲಾವಕಾಶ ನೀಡಲಾಗಿತ್ತು. 69,000 ಅರ್ಜಿಗಳು ಬ್ಲಾಕ್ ಆಗಿದ್ದು, ಅವುಗಳನ್ನು ತಪಾಸಣೆಗೆ ಒಳಪಡಿಸಿದಾಗ 18,000 ಅರ್ಹ ಅರ್ಜಿಗಳನ್ನು ಅಪ್ಲೋಡ್ ಮಾಡಲಾಗಿದೆ. ಇದೀಗ ಮತ್ತೆ ಅರ್ಹ ಫಲಾನುಭವಿಗಳಿಗೆ ಈ ಕಾಲಾವಕಾಶವನ್ನು ನೀಡಲಾಗುತ್ತಿದೆ ಎಂದು ಹೇಳಿದರು. ಇಲ್ಲದೆ ಬಂದು ಯಾವಾಗಲೂ ರಿಜೆಕ್ಟ್ ಮಾಡಿದೆ. ಪಕ್ಕದ ಜಾಗದಲ್ಲಿ ತೆಗೆದು ಫೋಟೋನ ಅಪ್ಲೋಡ್ ಮಾಡಿದಾಗ ಕೂಡ ಇದು ಐಡೆಂಟಿಫೈ ಮಾಡಿದಲ್ಲಿ, ಯಾಕೆಂದರೆ ನಾವೀಗ ಆಧಾರ್ ಬೇಸ್ಡ್ ಮತ್ತು ಟೆಕ್ನಿಕಲ್ ಬೇಸ್ಡ್ ಆದ ಕಾರಣ ಡೂಪ್ಲಿಕೇಟ್ ಸಿಮಿಟ್ ಗೊತ್ತಾಗ್ತದೆ, ಆಗಲೇ ರಿಜೆಕ್ಟ್ ಮಾಡಿದ್ದೇವೆ ಅಪ್ಲೋಡ್ ಮಾಡಿದ. ಆ ಒಂದು ಕೇಸಿಗೆ ಮಾತ್ರ ಅಪ್ಲೋಡ್ ಮಾಡಲಿಕ್ಕೆ ಅವಕಾಶ ಮಾಡಲಿಕ್ಕೆ ನಾವು ಲಾಕ್ ಓಪನ್ ಮಾಡ್ತೇವೆ. ಆ ಪರ್ಟಿಕ್ಯುಲರ್ ಕೇಸ್ ಅಥವಾ PDO ಶುಡ್ ಗೋ ಆ್ಯಂಡ್ ವೆರಿಫೈ ಆ್ಯಂಡ್ ಅವ್ರು ಸತ್ಯ ಒಂದು ಬಾಕಿಯಾಗಿ ಅಪ್ಲೋಡ್ ಆಗಲಿಲ್ಲ ಅಂತ ಹೇಳಿದಾಗ ಇಮಿಡಿಯೇಟ್ ವಿಲ್ ಓಪನ್ ಅದೊಂದು ಅಪ್ಲೋಡ್ ಮಾಡಲಿಕ್ಕೆ. ಏನಾದರೂ PDO ಮೀನ್ಸ್ 17,000 ಜೆನ್ವಿನ್ ಕೇಸ್ ಬಂದಿದೆ, ಕೆಲವು ಡೂಪ್ಲಿಕೇಟ್ಸ್ ರಿಜೆಕ್ಟ್ ಆಯಿತು. ಈಗ ಏನಾಯಿತು, ನಾವು 20th ಆಗುವಾಗ ರೀಲಾಕ್ಡ್ ಇಟ್, ಯಾಕೆ ಮಿಸ್ಯೂಸ್ ಆಗಬಾರ್ದಲ್ಲ. ಕೆಲವರು ಕಟ್ಟೋದು ಸುಮ್ಮನೆ ಕಟ್ಟಿಗೆ ಅಂತೇಳಿ ಆ ಕಡೆದು ಕಳಿಸು ಈ ಕಡೆ ಕಳಿಸು ಎಲ್ಲ ಬರ್ತದೆ. ಈಗೇನು ಬೇಡಿಕೆ, ನಮ್ಮದು ಕೆಲವು ಮಿಸ್ ಆಗಿದೆ ಜೆನ್ವಿನ್ ಕೇಸ್ ಅಂತ ಹೇಳುವಂಥ ಅಂಥದ್ದಿದ್ದರೆ ಆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ PDOಗಳು ಹೋಗಿ ದೇ ಶುಡ್ ಚೆಕ್. ಈಗ ನಾನೊಂದು ಉದಾಹರಣೆ, ನಂದು ಅಪ್ಲೋಡ್ ಆಗಲಿಲ್ಲ, ಈಗ ಲಾಕ್ ಹೇಳಿದರೆ PDO ನನ್ನ ಸ್ಥಳಕ್ಕೆ ಬರ್ತಾರೆ, ಅಲ್ಲಿ ನಾನು ಫೌಂಡೇಶನ್ ಹಾಕಿದ್ದೇನೆ, ಅವು ಗೊತ್ತಾಗ್ತದೆ ಇದು 1 ವಾರ ಮುಂಚೆ ಮಾಡಿದ ಫೌಂಡೇಶನ ಅಥವಾ 3 ತಿಂಗಳ ಹಿಂದೆ ಮಾಡಿದ ಫೌಂಡೇಶನ ಅಥವಾ ಏನು ಮಾಡಿದಲ್ಲಿ ಅದೊಂದು ಕಟ್ಟಿದ ವ್ಯವಸ್ಥೆಯಲ್ಲಿ ಗೊತ್ತಾಗ್ತದೆ. ಆಯಿತು. ಸೊ PDO ಅದು ಹೌದಂತೆ ಇಮಿಡಿಯೇಟ್ ನಮಗೆ ಮೇಲ್ ಮಾಡಿ ಇದು ಮಾಡಿದರೆ ಇಮಿಡಿಯೇಟ್ಲಿ ಆ ಕೇಸಿಗೆ ಆ ಒಂದು ನಂಬರ್ಗೆ ಮಾತ್ರ ಲಾಕ್ ಓಪನ್ ಮಾಡಿ ಅದನ್ನು ಫೀಡ್ ಮಾಡಲಿಕ್ಕೆ ಅವಕಾಶ ಮಾಡಿ ಕೊಡ್ತೇವೆ. ನಮ್ಮ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್. ಸರ್ಕಾರಕ್ಕೆ ಯಾವುದೇ ತೊಂದರೆ ಇಲ್ಲ, ಸುಭದ್ರವಾಗಿದೆ. ಸರ್ಕಾರ ನೀಡುತ್ತಿರುವ ಯಶಸ್ವಿ ಕಾರ್ಯಕ್ರಮಗಳಿಂದ ಗೊಂದಲಕ್ಕೀಡಾಗಿರುವ ಪ್ರತಿಪಕ್ಷ ಸಮಸ್ಯೆಯನ್ನ ಸೃಷ್ಟಿಸಿದೆ. ಅಧಿಕಾರ ಸ್ವೀಕರಿಸಿದ 1 ವಾರದ ಒಳಗೆ ಸಾಲ ಮನ್ನಾ ಮಾಡಬೇಕೆಂದು ಬಿಜೆಪಿ ಹೇಳಿಕೊಂಡಿತ್ತು. ಆ ಸಮಸ್ಯೆಯನ್ನ ನೂತನ ಸರ್ಕಾರ ಸಮರ್ಥವಾಗಿ ನಿಭಾಯಿಸಿದೆ. ಕೊಡಗು ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಕೃತಿ ವಿಕೋಪ ಸಮಸ್ಯೆಯನ್ನ ಸಮರ್ಥವಾಗಿ ಎದುರಿಸಿದೆ. ಆದರೆ ಬಿಜೆಪಿ ಮಾತ್ರ ಅಧಿಕಾರದ ಲಾಲಾಸೆಯಿಂದ ತನ್ನ ರಾಜಕೀಯ ಸಂಸ್ಕೃತಿಯನ್ನ ತೋರಿಸುತ್ತಿದೆ. ಇದರಲ್ಲಿ ಬಿಜೆಪಿ ಯಶಸ್ವಿಯಾಗುವುದಿಲ್ಲ ಎಂದು ಸಚಿವ ಖಾದರ್ ಹೇಳಿದರು. ಎಲ್ಲರಿಗೆ ಮೆಚ್ಚುವ ರೀತಿಯಲ್ಲಿ ಸಾಲ ಮನ್ನಾ ನಮ್ಮ ಕೋಆಪರೇಟಿವ್ ಸೆಕ್ಟರ್ ಆಯಿತು, ನ್ಯಾಷನಲೈಸ್ ಬ್ಯಾಂಕ್ ಕೂಡ ಆಯಿತು, ಋಣಮುಕ್ತವಾದ ಕಾಯ್ದೆಯನ್ನು ಕೂಡ ಇವತ್ತು ಜಾರಿಯಾಯಿತು. ಕೆಲಾಮಿಟಿ ಡಿಸಾಸ್ಟರ್ ಆದಾಗ, ಇಡೀ ದೇಶಕ್ಕೆ ಒಂದು ಡಿಸಾಸ್ಟರ್ ಆದಾಗ ಏನು ಮಾಡಬೇಕಂತೇಳಿ ಇವತ್ತು ಕರ್ನಾಟಕ ಇವತ್ತು ತೋರಿಸಿಕೊಟ್ಟಿದೆ, ಇವತ್ತು ಕೊಡ್ತಾ ಇದೆ. ಅದರ ಭಾಳ ಅಚ್ಚುಕಟ್ಟಾಗಿ ಆ ಒಂದು ಕೆಲಾಮಿಟಿಯ ಸಮಸ್ಯೆ ಕೊಡಗು ಮತ್ತು ಸುಳ್ಯದ ಪ್ರದೇಶದಲ್ಲಿ ಆದಾಗ ಯಾರಿಗೂ ಕೂಡ ಒಂದು ನೋವುಂಟು ಮಾಡದ ರೀತಿಯಲ್ಲಿ ಆ ನೋವನ್ನು ಕಡಿಮೆಗೊಳಿಸಲಿಕ್ಕೆ, ಕಣ್ಣೀರನ್ನು ಒರೆಸಲಿಕ್ಕೆ ಬೇರೆ ಬೇರೆ ಯೋಜನೆ ಹಾಕಿಕೊಂಡು ಇವತ್ತು ಜಾರಿಗೆ ತಂದು ಆ ಪ್ರೋಸೆಸ್ ನಡೀತಾ ಇದೆ. ಇದೆಲ್ಲ ಕಾರ್ಯಕ್ರಮ ನಡೆಯುವಾಗ ಸರ್ಕಾರಕ್ಕೆ ಸಲಹೆ ಸೂಚನೆ ಮತ್ತು ಜನಸೇವೆ ಮಾಡಲಿಕ್ಕೆ ಆ ಮಾರ್ಗದರ್ಶನ ಕೊಡುವುದು ತಪ್ಪಿದ್ದಲ್ಲಿ ಅದನ್ನು ಸರಿಪಡಿಸುವಂಥ ಮಾಡೋ ಬದಲು ಬರೀ ಅಧಿಕಾರಗೋಸ್ಕರ ಇವತ್ತು ಪ್ರತಿಪಕ್ಷ ಬೇರೆ ಬೇರೆ ಆವಿಷಗಳನ್ನು ಒಡ್ಡುವುದು ಬಹುಶಃ ಅವರ ಆ ರಾಜಕೀಯದ ಸಂಸ್ಕೃತಿಯನ್ನು ಇವತ್ತು ತೋರಿಸಿಕೊಡ್ತದೆ. ಇದರಲ್ಲಿ ಅವರು ಖಂಡಿತವಾಗಿಯೂ ಯಶಸ್ವಿ ಆಗುವುದಿಲ್ಲ. ಈ ಸಂದರ್ಭ ಮಾಧ್ಯಮಗೋಷ್ಠಿಯಲ್ಲಿ ಕಾಂಗ್ರೆಸ್ನ ಮುಖಂಡರು ಹಾಜರಿದ್ದರು.